ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ನೀರು ಏರಿಕೆ ಕಂಡು ಹೆಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದ ಶಿವನಗರ ಪ್ರದೇಶ ಸಂಪೂರ್ಣ ಜಲಾವೃತಗೊಂಡಿದೆ. ಮಳೆಯ ತೀವ್ರತೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಶಿವನಗರದ ಜಯಲಕ್ಷ್ಮಿ ಸುಂದರ ಶೆಟ್ಟಿಯವರ ಮನೆ ಹಾಗೂ ಗದ್ದೆ ತೋಟಕ್ಕೆ ನೀರು ನುಗ್ಗಿದೆ. ಅಪಾಯದ ಮುನ್ಸೂಚನೆಯನ್ನ ಅರಿತು ಸ್ಥಳಕ್ಕೆ ಕಾಪು ತಾಲೂಕು ತಹಶೀಲ್ದಾರ್ ಡಾ ಪ್ರತಿಭಾ ಆರ್ ಅವರು ಆಗಮಿಸಿ ಜಯಲಕ್ಷ್ಮಿ ಸುಂದರ್ ಶೆಟ್ಟಿಯವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ. ಈ ಭಾಗದಲ್ಲಿ ಕಳೆದ 12 ವರ್ಷಗಳ ಹಿಂದೆ ಇಂತಹ ದೊಡ್ಡ ಮಟ್ಟದಲ್ಲಿ ನೆರೆ ಬಂದಿದ್ದು, ಹಾಗೆಯೇ ಹಲವು ವರ್ಷಗಳಿಂದ ನೆರೆಯ ಹಾವಳಿಯಿಂದಾಗಿ ತೊಂದರೆಯನ್ನ ಅನುಭವಿಸುತ್ತಿದ್ದೇವೆ. ಇದೆಲ್ಲದಕ್ಕೂ ಮೂಲ ಕಾರಣ 15 ವರ್ಷಗಳಿಂದ ಹೂಳೆತ್ತದಿರುವ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿ. ನಮ್ಮಲ್ಲಿ ಆಗುತ್ತಿರುವ ತೊಂದರೆಯ ಬಗ್ಗೆ ಪಂಚಾಯತ್ ಹಾಗೂ ಶಾಸಕರಲ್ಲಿ ವಿನಂತಿ ಮಾಡಿಕೊಂಡಿದ್ದೇವೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೆಜಮಾಡಿ ಪಂಚಾಯತ್ ಅಧ್ಯಕ್ಷೆ ರೇಷ್ಮಾ ಬಿ ಮೆಂಡನ್, ಮಾಜಿ ಅಧ್ಯಕ್ಷ ಪಾಂಡುರಂಗ ಕರ್ಕೇರ, ಸುದೀಶ್ ಜೆ ಶೆಟ್ಟಿ ಹಾಗೂ ಸ್ಥಳೀಯರು ಸ್ಥಳಾಂತರ ಕಾರ್ಯದಲ್ಲಿ ಸಹಕರಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.